ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ಲಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ಬ್ರಷ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ವೀಕ್ಷಕರೇ, ದಿನಾ ನಾವು ಊಟ ಮಾಡಬೇಕಾಗುತ್ತೆ. ಹಾಗಂತ ದಿನಾ ಸೇಮ್ ಅಡುಗೆ ಮಾಡಿದರೆ ಅದು ರುಚಿ ಅನಿಸಲ್ಲ. ಬೇರೆ ಬೇರೆ ರೀತಿಯಾದಂಥ ಅಡುಗೆ ಮಾಡಿದರೆ ಅದರ ರುಚಿ ಗೊತ್ತಾಗುತ್ತೆ. ಅದೇ ರೀತಿ ಇವತ್ತು ಒಂದು ವಿಭಿನ್ನವಾದ ಅಡುಗೆನ ನಿಮಗೆ ಕಲಿಸೋಕ್ಕೆ ನಮ್ಮ ಅತಿಥಿಯಾಗಿ ನಮ್ಮ ಜೊತೆಗೆ ಇದ್ದಾರೆ ಜಯಂತಿ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಹುಷಾರಿದ್ದೀರಾ? ಸೊ ಯಾವಾಗಲೂ ಬರುವಾಗ ಒಂದೊಂದು ಅಡುಗೆ ಹೇಳ್ಕೊಡ್ತಾ ಇದ್ದೀರಾ. ಸೊ ಇವತ್ತು ಏನು ಅಡುಗೆ ಹೇಳ್ಕೊಡ್ತೀವಿ? ಇವತ್ತು ಬೆಂಡೆಕಾಯಿ ಫ್ರೈ ಮಾಡಿ. ಬೆಂಡೆಕಾಯಿ ಫ್ರೈ. ಸೊ ಕರೆಕ್ಟಾಗಿ ಮಧ್ಯಾಹ್ನದ ಹೊತ್ತಿಗೆ ಅನ್ನದ ಜೊತೆಗೆ ತಿನ್ನಕ್ಕೆ ಬೆಂಡೆಕಾಯಿ ಫ್ರೈ. ಅನ್ನದ ಜೊತೆ ತಿನ್ನಕ್ಕಾಗುತ್ತಲ್ಲ? ಸಾರಿದ್ರೆ ಅನ್ನದ ಜೊತೆಗೆ ಬೆಂಡೆಕಾಯಿ ಫ್ರೈ ಮಾಡ್ಕೋಬಹುದು. ಸೊ ಯಾವಾಗಲೂ ನಾವು ಬೆಂಡೆಕಾಯಿ ಸಾರು ಅಥವಾ ಬೆಂಡೆಕಾಯಿ ಸಾಂಬಾರು ಮತ್ತೆ ಪಲ್ಯ ಹಿಂಗೆ ಮಾಡ್ತೀವಿ. ಇವತ್ತು ಬೆಂಡೆಕಾಯಿ ಫ್ರೈ ಮಾಡಿ. ಬನ್ನಿ ಮೇಡಮ್. ಸೊ ಎಸ್ ಮೇಡಮ್, ಬೆಂಡೆಕಾಯಿ ಫ್ರೈ. ಓಕೆ, ಹೆಂಗೆ ಸ್ಟಾರ್ಟ್ ಮಾಡೋದು? ಈಗ ಸ್ಟಾರ್ಟ್ ಮಾಡೋಣ. ಕಡಲೆ ಹಿಟ್ಟು ಈಗ ಹಾಕ್ತೀನಿ. ಇದಕ್ಕೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೀರಾ? ಓಕೆ. ಒಂದು ದೊಡ್ಡ ಸ್ಪೂನ್, ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೇನೆ. ಓಕೆ. ಮತ್ತು ಅದಕ್ಕೆ ಒಂದು 3/4 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಓಕೆ. ಅದರ ನಂತರ ಇದು ಕಾರ್ನ್ಫ್ಲವರ್ ಒಂದು ಸ್ಪೂನ್. ಒಂದು ಸ್ಪೂನ್ ಕಾರ್ನ್ಫ್ಲವರ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ ರುಚಿಗೆ. ಮತ್ತು ಇದಕ್ಕೆ ಮೆಣಸಿನ ಪುಡಿ ಬೇಕು. ಮೆಣಸಿನ ಪುಡಿ ಬೇಕು, ಕಾಳು ಮೆಣಸಿನ ಪುಡಿ ಮತ್ತು ಅರಿಶಿನ ಪುಡಿ. ಎಸ್, ಮೆಣಸಿನ ಪುಡಿ ಸಾಕಾಗುತ್ತಾ? ಚೂರು ಹಾಕಿ. ಹಾಂ ಸರ್. ಓಕೆ. ಇನ್ನು ಚೂರು ಬೇಕಂತ ಮೆಣಸಿನ ಪುಡಿ. ಸಾಕು. ಇನ್ನು ಸ್ವಲ್ಪ ಅರಿಶಿನ ಪುಡಿ. ಓಕೆ. ಚೂರು ಕೊತ್ತಂಬರಿ ಪುಡಿ. ಎಸ್, ಅರುಣಾದಿಂದ ಅರಿಶಿನ. ಸಾಕು. ಇನ್ನು ಕೊತ್ತಂಬರಿ ಪುಡಿ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ ಸಾಕಾಗುತ್ತಾ? ಸಾಕು. ಚಾಟ್ ಮಸಾಲ ಇದೆಯಾ? ಇದು ಕಾಳು ಮೆಣಸಿನ. ಸಾಕಾಗುತ್ತಾ? ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ. ಓಕೆ. ಇದು ಬೆಂಡೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಓಕೆ. ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಮಿಕ್ಸ್ ಮಾಡಿದ ನಂತರ ನೀರು ಹಾಕಬೇಕು. ಹೌದು, ಅಂದರೆ ಅದಕ್ಕೆ ಹಿಡಿಬೇಕಲ್ಲ. ಮತ್ತೆ ಸ್ವಲ್ಪ ನೀರು ಹಾಕಿದರೆ ಸರಿ ಹಿಡಿತದೆ ಅದ್ರ ಒಳಗೆಲ್ಲ. ಓಕೆ. ಸ್ವಲ್ಪ ನೀರು ಹಾಕುವ, ತುಂಬ ಬೇಡ. ಚೂರು ಹಾಕಿ. ಸಾಕಾಗುತ್ತಾ? ಸ್ವಲ್ಪ ಎಳೆ ಇಲ್ಲ ಇದಕ್ಕೆ ಉಪ್ಪು ಖಾರ ಎಲ್ಲ. ಅಷ್ಟೊತ್ತಿಗೆ ನಾವು ಇದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆ ಅಂದರೆ ಫ್ರೈ ಮಾಡೋದು ಅದೆಲ್ಲ. ಓಕೆ. ಒಂದು ಬಾಣಲೆಯಲ್ಲಿ 2 ಸ್ಪೂನ್. ಬಾಣಲೆ ಇಟ್ಟಾಯಿತು. ಅದಕ್ಕೆ ಸ್ವಲ್ಪ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಬೇಕಾ? ಹೌದು. ಎಸ್, ನಮ್ಮ ಕಿಚನ್ ಕ್ವೀನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್
ಸಾಕಾಗುತ್ತಾ? ಸಾಕು. ಓಕೆ. ಮೊದಲಿಗೆ ನಾವು ನೆಲಕಡಲೆ ಹಾಕುವ ಹುರಿಲಿಕ್ಕೆ. ನೆಲಗಡಲೆ ಸ್ವಲ್ಪ ಫ್ರೈ ಆಗಬೇಕು, ಚಟಪಟ ಆಗ್ತದೆ. ಫ್ರೈ ಅದು ಸಾಕುದು ತೆಗಿಯುವ. ಈಗ ಇದು ಹಾಕುವ ಉದ್ದಿನಬೇಳೆ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತಲ್ಲ? ಸ್ವಲ್ಪ ಅಂದರೆ ಸ್ವಲ್ಪ ಕೆಂಪಾಗಬೇಕು. ಓಕೆ, ಅಷ್ಟು ಸಾಕು. ಅಷ್ಟು ಫ್ರೈ ಆದರೆ ಸಾಕು. ಇದು ಒಂದೊಂದಾಗೆ ನಾವು ಫ್ರೈ ಮಾಡ್ಕೋಬೇಕು. ಹೌದು, ಇಲ್ಲದ್ರೆ ಒಟ್ಟಿಗೆ ಹಾಕಿದರೆ ಅದು ಕೆಲವೆಲ್ಲ ತುಂಬ ಸುಟ್ಟೋಗ್ತದೆ, ಓಕೆ, ಕಪ್ಪಾಗ್ತದೆ. ಕೆಲವು ಇದಾಗುದಿಲ್ಲ. ಅದಕ್ಕೆ ಓಕೆ, ಒಟ್ಟಿಗೆ ಒಂದಷ್ಟು ಬೇಗ ಫ್ರೈ ಆಗುತ್ತೆ, ಒಂದಷ್ಟು ಲೇಟ್ ಆಗುತ್ತೆ. ಓಕೆ. ಅದರ ನಂತರ ಈಗ ಇದು ಹಾಕುವ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸಿಪ್ಪೆ ಹಾಕಿ ಹಾಕಬೇಕು, ಒಳ್ಳೆ ಇದಾಗ್ತದೆ, ಟೇಸ್ಟ್ ಆಗ್ತದೆ. ಅದು ಯಾಕೆ ಸಿಪ್ಪೆ ಹಾಕಿ ಹಾಕಬೇಕು? ತೆಗೆದು ಹಾಕಿದರೆ ಅಷ್ಟು ಒಳ್ಳೇದಾಗುದಿಲ್ಲ. ಸಿಪ್ಪೆ ಒಟ್ಟಿಗೆ ಹಾಕಿದ್ರೇ ಟೇಸ್ಟ್ ಆಗುದು. ಹೌದು, ನಾವು ಒಗ್ಗರಣೆಗೆಲ್ಲ ಹೀಗೆ ಗುದ್ದಿ ಹಾಕುದಲ್ಲ. ಆ ಸೈಡ್ ಆಯಿಲ್ ಇಡುವ, ಬೆಂಡೆ ಫ್ರೈ ಮಾಡಲಿಕ್ಕೆ. ಇದು ನಾನು ತೆಗಿತೇನೆ. ಓಕೆ. ಸೊ ಈಗ ಡೀಪ್ ಫ್ರೈಗೆ ಆಯಿಲ್ ಇರಬೇಕಲ್ಲ? ಈಗ ನಾನು ಇದಾಗ್ತೇನೆ, ಕರಿಬೇವು ಇದಕ್ಕೆ ಫ್ರೈ ಮಾಡಲಿಕ್ಕೆ. ಆಲ್ವೇಸ್ ಯೂಸ್ ಮಾಡುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಕಾಯಿ ಮೆಣಸು ಹಾಕುವ. ಓಕೆ, ಲಾಸ್ಟ್ ಒನ್. ಲಾಸ್ಟ್. ಹೌದು. ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆದರೆ ಟೇಸ್ಟ್ ಆಗೋದು. ತೆಗೆಯುವ ಹಾಗೆ. ಆಯಿತು. ಓಕೆ, ಇದು ಕೆಳಗಿಡುವ. ಓಕೆ, ಆಫ್ ಮಾಡುವ. ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡೋದಿದ್ನ? ಹೌದು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಸ್ವಲ್ಪ ಹೌದು, ಸ್ವಲ್ಪ ಮೆಣಸಿನ ಪುಡಿ ಕೊಡಿ. ಮೆಣಸಿನ ಪುಡಿ, ಚಿಲ್ಲಿ ಪೌಡರ್. ಆಲ್ರೆಡಿ ಬೆಂಡೆಕಾಯಿಗೆ ನಾವು ಹಾಕಿದ್ದೀವಿ. ಹಾಕಿದ್ದೀವಿ. ಹೌದು, ಇದಕ್ಕೆ ಸ್ವಲ್ಪ ಸಾಕು. ಸಾಕಾಗುತ್ತಾ? ಇನ್ನು ಮಿಕ್ಸ್ ಮಾಡುವ. ನಂತರ ಇದು ಅದು ಫ್ರೈ ಮಾಡುವ ನಾವು. ಓಕೆ. ಹಾಗಾದ್ರೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದಾ? ಹೌದು, ಬಿಸಿ ಆಯ್ತಾ ಎಣ್ಣೆ? ಹಾಂ. ಈಗ ಇದನ್ನು ಫ್ರೈ ಮಾಡುವ. ಓಕೆ. ಸೊ ಬೆಂಡೆಕಾಯಿನ ಡೀಪ್ ಫ್ರೈ ಮಾಡೋದು. ಸೊ ಬೆಂಡೆಕಾಯಿ ಫ್ರೈ ಅಂತೀವಿ ಅಲ್ವಾ? ಹೌದು ಹೌದು. ಇದು ಒಂದೊಂದೇ ಹಾಕಬೇಕು, ಇಲ್ಲದ್ರೆ ಬೇರೆ ಅಂಟಿ ಹಿಡಿತದಲ್ಲ. ಓಕೆ. ಎಳಿತ್ತು ಬೆಂಡೆಕಾಯಿ ಇದು ಬೇಗ ಫ್ರೈ ಆಗ್ತದೆ. ಬೇಗ ಫ್ರೈ ಆಗುತ್ತೆ. ಓಕೆ. ಇಳ್ತೆ ಬೆಂಡೆಕಾಯಿ ಬೇಕಾಗುತ್ತೆ ಇದಕ್ಕೆ? ಎಳೆತಿದ್ರೆ ಒಳ್ಳೇದಾಗ್ತದೆ. ಓಕೆ. ಬೆಂಡೆಕಾಯಿ ನಾರ್ಮಲಿ ಬೇರೆ ಡಿಶ್ ಮಾಡೋಕ್ಕಿಂತ ಹಿಂಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅನ್ಕೋತೀನಿ ನಾನು. ಆ್ಯಂಡ್ ಈ ರೀತಿ ಮಾಡಬೇಕಾದ್ರೆ ಇದು ತುಂಬ ಎಣ್ಣೆ ಹಿಡಿಯುತ್ತಲ್ವಾ, ಆದ ಕಾರಣ ಹೆಲ್ದಿ ಆಯಿಲ್ ಯೂಸ್ ಮಾಡಬೇಕು. ಸೊ ಸನ್ ಪ್ರೀಮಿಯಂ ಇಸ್ ಮಸ್ಟ್ ಇದಕ್ಕೆ ಅಲ್ವಾ? ಹೌದು ಹೌದು. ಅದಕ್ಕೆ ಅಕ್ಕಿ ಹಿಟ್ಟೆಲ್ಲ ಹಾಕಿದ್ದು, ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿ ಆಗುತ್ತೆ. ಓಕೆ. ಇದು ತುಂಬ ಫ್ರೈ ಆಗಬೇಕಾಗುತ್ತಾ? ಸ್ವಲ್ಪ ಇದಾಗಬೇಕು, ಕ್ರಿಸ್ಪಿ ಆಗಬೇಕು. ಕ್ರಿಸ್ಪಿ ಆದರೆ ಒಳ್ಳೇದಾಗ್ತದೆ. ಓಕೆ. ಆ್ಯಂಡ್ ಬೆಂಡೆಕಾಯಿನೂ ಅದರಲ್ಲೇ ಬೇಯಬೇಕು. ಹೌದು. ಓಕೆ. ಸೊ ಮತ್ತೆ ಹಾಫ್ ಬಾಯ್ಲ್ ಮಾಡಿ ಆಮೇಲೆ ಬೇಯಿಸೋಕ್ಕೇನಿಲ್ಲ, ಇದರಲ್ಲೇ ಕಂಪ್ಲೀಟ್ ಬೇಯಬೇಕು. ಇದು ಬೇಗ ಬೇಯ್ತದೆ, ಹಾಗೆ ತುಂಬ ಹೊತ್ತು ಬೇಯುವ ಇದಲ್ಲ ತರಕಾರಿ. ತೆಗಿಯುವ ಇದು. ಓಕೆ. ಗ್ಯಾಸ್ ಆಫ್ ಮಾಡೋದಾ? ಗ್ಯಾಸ್ ಆಫ್ ಮಾಡಿ.
ಎಸ್. ಇದಕ್ಕೆ ಇದು ನಾವು ಮಿಕ್ಸ್ ಮಾಡಿದ್ದೀವಲ್ಲ ಇದಕ್ಕೆ ಹಾಕಿ ಅದರಲ್ಲಿ ಇಡುವ, ಸ್ವಲ್ಪ ಆನ್ ಮಾಡಿ. ಆನ್ ಮಾಡಬೇಕಾ? ಹೌದು. ಸಿಮ್ಮಲ್ಲಿ ಇಡೋದಾ? ಸಿಮ್ಮಲ್ಲಿ. ಎಸ್. ಅದು ಹಾಕುವ ಇದಕ್ಕೆ. ಓಕೆ. ಇದು ಆಗ ಮಿಕ್ಸ್ ಮಾಡಿ ಆಗ ಎಲ್ಲ ಫ್ರೈ ಮಾಡ್ಕೊಂಡಿರೋದಲ್ವಾ? ಫ್ರೈ ಮಾಡ್ಕೊಂಡಿದ್ದೆಲ್ಲ ಹಾಕುವ. ಒಂಚೂರು ಮೆಣಸಿನ ಪುಡಿ ಹಾಕುವ. ಸೊ ಇದು ಥರ್ಡ್ ಟೈಮ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀವಿ. ಅರುಣಾ ಚಿಲ್ಲಿ ಪೌಡರ್ ಸಾಕು. ಕೊನೆಗೆ ನಾವು ಲಿಂಬೆ ಹಣ್ಣು ಫೈನಲಿ ಲಿಂಬೆ ಕಿವುಚಿ ಹಾಕೋದಲ್ವಾ? ಒಂದು ಅರ್ಧ ಸ್ಪೂನ್ ಸಾಕು ರಸ ಅದ್ರದ್ದು ಹಾಕಲಿಕ್ಕೆ. ಇನ್ನು ಸರ್ವಿಂಗ್ ಅಲ್ವಾ? ಹೌದು. ಓಕೆ. ಬಿಸಿಯಾದ ಬೆಂಡೆ ಫ್ರೈ ರೆಡಿ ಆಗಿದೆ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ಇದು ಬೆಂಡೆಕಾಯಿ ಫ್ರೈ ಹಿಂಗೆ ಮಾಡಿ ತಿನ್ನೋದು ನಾನು ಫಸ್ಟ್ ಟೈಮು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ಮಧ್ಯಾಹ್ನದ ಹೊತ್ತಿಗೆ ಅನ್ನದ ಜೊತೆಗೆ ಸಾರು ಅಥವಾ ಸಾಂಬಾರ್ ಜೊತೆಗೆ ಈ ರೀತಿಯಾದಂತಹ ಒಂದು ಸೈಡ್ ಡಿಶ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬೆಂಡೆಕಾಯಿ ಫ್ರೈ ತಯಾರಿಸೋ ವಿಧಾನ. ಮೊದಲು 2 ಚಮಚ ಕಡಲೆ ಹಿಟ್ಟಿಗೆ 1 ಚಮಚದಷ್ಟು ಅಕ್ಕಿ ಹಿಟ್ಟು, 1 ಚಮಚ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ, ಅರಶಿನ ಪುಡಿ, ಧನಿಯಾ ಪುಡಿ, ಕರಿಮೆಣಸಿನ ಪುಡಿ ಹಾಕಿ ಬೆಂಡೆಕಾಯಿ ಹೋಳುಗಳನ್ನು ಸೇರಿಸಿ ಬೆರೆಸಿಕೊಳ್ಳಿ. ಬೇಕಿದ್ದಲ್ಲಿ ಸ್ವಲ್ಪ ನೀರು ಸೇರಿಸಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಶೇಂಗಾ ಬೀಜವನ್ನು ಹುರಿದಿಟ್ಟುಕೊಳ್ಳಿ. ನಂತರ ಉದ್ದಿನ ಬೇಳೆಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ಆ ನಂತರ ಬೆಳ್ಳುಳ್ಳಿ, ಕರಿಬೇವು ಹಾಗೂ ಹಸಿಮೆಣಸನ್ನು ಪ್ರತ್ಯೇಕವಾಗಿ ಹುರಿದಿಟ್ಟುಕೊಳ್ಳಿ. ಆ ಬಳಿಕ ಹುರಿದಿಟ್ಟ ಸಾಮಗ್ರಿಗಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೆಣಸಿನ ಪುಡಿಯನ್ನು ಬೆರೆಸಿಟ್ಟುಕೊಳ್ಳಿ. ನಂತರ ಮ್ಯಾರಿನೇಟ್ ಮಾಡಿದ ಬೆಂಡೆಕಾಯನ್ನು ಒಂದೊಂದಾಗಿ ಹಾಕಿ ಕರಿದು ತಯಾರಿಸಿಟ್ಟ ಒಗ್ಗರಣೆಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಂಡು ಮೇಲಿನಿಂದ ನಿಂಬೆ ರಸ ಉದುರಿಸಿ. ಈಗ ರುಚಿಕರವಾದ ಬೆಂಡೆಕಾಯಿ ಫ್ರೈ ಊಟದ ಜೊತೆಗೆ ಸವಿಯಲು ಬಲು ಚೆನ್ನ. ಸೊ ಬೆಂಡೆಕಾಯಿ ಫ್ರೈ ಅಂತೂ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಯಿತು. ಸೊ ಇದು ಮಧ್ಯಾಹ್ನದ ಹೊತ್ತಿಗೆ ಆಗುವಂಥ ರೆಸಿಪಿ. ಸೊ ನೆಕ್ಸ್ಟು ಯಾವ ಟೈಮಿಗೆ ಆಗುವಂಥ ರೆಸಿಪಿ ಮ್ಯಾಮ್ ಮಾಡ್ತಾರೆ ಅದರ ಕೇಳೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವರುಚಿ ಕಾರ್ಯಕ್ರಮ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವಾ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣು. ಸೊ ವೀಕ್ಷಕರೇ, ಬೆಂಡೆಕಾಯಿ ಫ್ರೈ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಯಾವ ಟೈಮಿಗೆ ಸೂಟ್ ಆಗುತ್ತೆ ಮಾಮ ಹತ್ರ ಕೇಳೋಣ ಬನ್ನಿ. ಸೊ ನೆಕ್ಸ್ಟ್ ರೆಸಿಪಿ ಯಾವ ಟೈಮಿಗೆ ಸೂಟ್ ಆಗುವ ರೀತಿ ಮಾಡ್ತಾ ಇದ್ದೀವಿ? ಇದು ಸಂಜೆ ಟೈಮಿಗೆ. ಸೊ ಮೇ ಬಿ ಅಲ್ಲ, ಹಲ್ವಾ ತರ ಯಾರಾದ್ರೂ ಗೆಸ್ಟ್ ಬಂದ್ರೆ ಹೌದು. ಹಲ್ವಾ ಸಂಜೆ ಟೈಮಿಗೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ, ಯಾವ ಟೈಮಲ್ಲಿ ತಿನ್ಬಹುದು. ಯಾರಾದ್ರೂ ಗೆಸ್ಟ್ ಬಂದ್ರೆ ಸ್ವೀಟ್ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಇದು ಬೇಗ ಆಗ್ತದೆ, ಡೀಲ್ ಆಗ್ತದೆ. ಈಗ ಸ್ಟಾರ್ಟ್ ಮಾಡುವ. ಒಂದು ಇದು ಕೊಡಿ ಬಾನಲ್ಲಿ. ಮತ್ತೊಂದರಲ್ಲಿ ಸಕ್ಕರೆ ಪಾಕಕ್ಕೆ ಇಡುವ. ಬಾನಲ್ಲಿ ಇದಕ್ಕೆ ನಾನು ತುಪ್ಪ ಹಾಕ್ತೇನೆ ಸ್ವಲ್ಪ. ಇನ್ನೊಂದು ಬಾನಲ್ಲಿ ಸಕ್ಕರೆ ಪಾಕ ಇಡೋದಾ? ಹೌದು, ಅದರಲ್ಲಿ ಸಕ್ಕರೆ ಪಾಕ ಇಡುವ. ಇದಕ್ಕೆ ಗೋಡಂಬಿ ಹಾಕ್ತೀನಿ. ಓಕೆ, ತುಪ್ಪ ಗೋಡಂಬಿ. ಹೌದು. ಸೊ ಇಲ್ಲಿ ಸಕ್ಕರೆ ಪಾಕಕ್ಕೆ ಹೌದು, ಅದು ಇಷ್ಟು ಇದಕ್ಕೆ ಉಂಟಲ್ಲ, ಡಬಲ್ ನೀರು ಹಾಕ್ಬೇಕು. ಓಕೆ, ಇದರ ಡಬಲ್ ನೀರು ಹಾಕೊಂಡು ಸಕ್ಕರೆ ಪಾಕ ಇಡೋದು. ಓಕೆ,
ಒಂದು 2 ಹಾಕಿ ಅದರಲ್ಲಿ ನೀರು. ಓಕೆ. ಸಕ್ಕರೆ ಪಾಕ ಅಂದರೆ ಪಾಕ ಅಲ್ಲ, ಹಾಗೆ ಕರಗಿದ್ರೆ ಸಾಕು. ಓಕೆ. ಸೊ ತುಪ್ಪದಲ್ಲಿ ಗೋಡಂಬಿ ಫ್ರೈ ಮಾಡ್ಕೊತಾ ಇದ್ದೀರಾ? ತೆಗಿಯುವ. ಇದಕ್ಕೆ ಗೋಧಿ ಹಿಟ್ಟು ಹಾಕ್ತೀನಿ ನಾನು ಫ್ರೈ ಮಾಡಲಿಕ್ಕೆ. ಓಕೆ. ಸೊ ಗೋಧಿ ಹಿಟ್ಟನ್ನು ಫ್ರೈ ಮಾಡ್ಕೋಬೇಕು. ಹೌದು. ಓಕೆ. ಇಲ್ಲಿ ಸಕ್ಕರೆ ಕರಗ್ತು. ಇದು ಮಾಡಿ ಆಫ್ ಮಾಡೋಣ? ಆಫ್ ಮಾಡಬೇಡಿ, ಸ್ವಲ್ಪ ಸಿಮ್ಮಲ್ಲಿಡೋಣ? ಸಿಮ್ಮಲ್ಲಿರಲಿ. ಇದು ಇನ್ಸ್ಟೆಂಟ್ ಆಗಿ ಆಗುವಂತ ಅನ್ಕೋತೀನಿ. ಹೌದು. ಅಂಡ್ ಬರೀ ಗೋಧಿ ಹಿಟ್ಟು ಇದ್ರೆ ಆಲ್ಮೋಸ್ಟ್ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾಮಾನ್ಯವಾಗಿ ಇರುತ್ತೆ. ಹೌದು. ಗೋಧಿ ಹಿಟ್ಟು ಕೂಡ ಇರುತ್ತೆ, ಸಾಮಾನ್ಯವಾಗಿರುತ್ತೆ. ಹೌದು. ಇದು ಆಫ್ ಮಾಡೋದಾ? ಆಫ್ ಮಾಡಿ. ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕುವ. ಓಕೆ. ಎಲ್ಲ ಒಂದೇ ಸಲ ಹಾಕ್ಬೋದು. ಓಕೆ. ಈಗ ತುಪ್ಪ ಹಾಕುವ. ಓಕೆ. ಓಕೆ. ಆಗ್ತಾ ಬಂತು. ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕುವ. ಓಕೆ. ಇದು ಹಾಕುವ ಗೋಡಂಬಿ ಫೈನ್ ಐಟಮ್. ಹೌದು. ಓಕೆ. ಆಫ್ ಮಾಡಿದಾ? ಆಫ್ ಮಾಡುವ. ಬಿಸಿ ಗೋಧಿ ಹಿಟ್ಟಿನ ಹಲ್ವಾ ರೆಡಿ ಆಗಿದೆ. ಈಸಿಯಾಗಿ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬಹುದಾದಂತಹ ಹಲ್ವಾ ಇದು. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ಗೋಧಿ ಹಿಟ್ಟಿನ ಹಲ್ವಾ ರೆಡಿ ಆಗಿದೆ. ಸೊ ಈ ಸ್ವೀಟ್ನ ಮಾಡೋದು ಹೇಗೆ ಮತ್ತೊಮ್ಮೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಗೋಧಿ ಹಿಟ್ಟಿನ ಹಲ್ವಾ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಅದೇ ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ಆನಂತರ ಸಕ್ಕರೆ ನೀರು ಹಾಕಿ ಮಗುಚುತ್ತಾ ಬೇಯಿಸಿರಿ. ಕೊನೆಯಲ್ಲಿ ತುಪ್ಪ, ಏಲಕ್ಕಿ, ಗೋಡಂಬಿ ಹಾಕಿ ಚೆನ್ನಾಗಿ ಬೆರೆಸಿ ಬೇಯಿಸಿ. ಈಗ ರುಚಿಕರವಾದ ಗೋಧಿ ಹಿಟ್ಟಿನ ಹಲ್ವಾ ತಯಾರು. ಸೊ ಎಸ್ ಮೇಡಮ್, ಬೆಂಡೆಕಾಯಿ ಫ್ರೈ ಹಾಗೂ ಗೋಧಿ ಹಿಟ್ಟಿನ ಹಲ್ವಾ. ಸೊ ಫಸ್ಟಿಗೆ ಬೆಂಡೆಕಾಯಿ ಫ್ರೈದು ಟೇಸ್ಟ್ ನೋಡೋಣ. ನೀವು ತಗೊಳ್ಳಿ. ಸೊ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಸಖತ್ತಾಗಿ ಬಂದಿದೆ. ಹಿಂಗೆ ಪಲ್ಯ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಮಾಡ್ಕೊಂಡು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಬೆಂಡೆಕಾಯಿಯಲ್ಲಿ ಈ ರೀತಿ ಒಂದು ರೆಸಿಪಿ ಮಾಡಿ ತಿನ್ನೋದಿದ್ರೆ ನಾವು ತುಂಬ ಮಿಸ್ ಮಾಡ್ಕೋತೀವಿ. ಅಷ್ಟು ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಜೊತೆ ಕೂಡ ತಿನ್ಬೋದು ಆ ಥರ ಮಾಡಿ. ಬರೀ ಹಿಂಗೆ ತಿನ್ಬೋದು, ಸಂಜೆ ಸ್ನ್ಯಾಕ್ಸ್ ಅಂತ ಹಿಂಗೆ ತಿನ್ಬೋದು. ನಾವು ಪೋಡಿ ಬೋಂಡ ಎಲ್ಲ ತಿಂತೀವಲ್ಲ, ಹಾಗೆ ತಿನ್ಬೋದು. ಇದನ್ನ ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಸ್ವೀಟ್ ರೆಸಿಪಿ ನೋಡೋಣ. ಎಸ್, ಲೈಟಾಗಿ ಹದವಾಗಿ ಸ್ವೀಟ್ ಇದೆ ಆ್ಯಂಡ್ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಗೋಧಿ ಹಿಟ್ಟು ಎಲ್ಲರ ಮನೇಲಿ ಅವೈಲೇಬಲ್ ಇರುತ್ತಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಂಗೆ ಇದಂತೂ ಬೆಂಡೆಕಾಯಿ ಫ್ರೈ ಅಂತೂ ಸಖತ್ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿವರೆಗೂ ಬಂದು 2 ರೆಸಿಪಿನ ಮಾಡಿಕೊಟ್ರಿ. ಸೊ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು ಮ್ಯಾಮ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಬೆಂಡೆಕಾಯಿ ಫ್ರೈ ಹಾಗೂ ಗೋಧಿ ಹಲ್ವಾ ಹೇಗೆ ಮಾಡೋದು ಅಂತ.
ಈ ಬೆಂಡೆಕಾಯಿ ಫ್ರೈ ಅಂತೂ ನಂಗಂತೂ ಸಖತ್ ಇಷ್ಟ ಆಯಿತು. ಸೊ ಇದನ್ನು ಕಂಪ್ಲೀಟ್ ನಾನೇ ಖಾಲಿ ಮಾಡ್ತೀನಿ. ಇದೇ ರೀತಿ ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.